ಅಲ್ಲಿ ನೋಡಿ ಯಾವ ರೀತಿ ಭೂಕುಸಿತ ಆಗಿದೆ ಅನ್ನೋದನ್ನ ನೀವಲ್ಲಿ ನೋಡ್ತಾ ಇದ್ದೀರಾ. ಆ ಭೂಕುಸಿತ ಅಂದ್ರೆ ಸುಮಾರು 1000 ಅಡಿಗಿಂತಲೂ ಜಾಸ್ತಿ ಅದು ಕುಸಿದು ಹೋಗಿದೆ. ಇದು ಲೆವೆಲ್ ಆಗಿದ್ದಂತಹ ಕಾಫಿ ತೋಟ, ಆದ್ರೆ ಇವಾಗ 1000 ಅಡಿಯಷ್ಟು ಕುಸಿದು ಹೋಗಿದೆ. ಹಾಗೆ ಈ ಕಡೆ ನೋಡಿದ್ರೆ ಅಲ್ಲೊಂದು ಮನೆ ಕಾಣ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳೆಲ್ಲ ಬಿದ್ದು ಹೋಗುತ್ತೆ ಅನ್ನೋ ಸಂದರ್ಭ ಇದಿರುತ್ತೆ. ಆ ಮನೆಯಲ್ಲಿ ಇಬ್ಬರಿದ್ದಾರೆ, ಒಂದು ಅಜ್ಜ ಮತ್ತೆ ಅಜ್ಜಿ ಅಲ್ಲಿ ಇದ್ದಾರೆ. ನಿನ್ನೆ ಬೆಳಿಗ್ಗೆಯಿಂದ ಅವರು ಅಲ್ಲೇ ಲಾಕ್ ಆಗಿದ್ದಾರೆ. ಅವರು ಊಟ ಮಾಡಿದ್ದಾರೆ, ತಿಂದಿದ್ದಾರೆ, ಏನು ಗೊತ್ತಿಲ್ಲ, ಹೊರಗೆ ಬಂದಿಲ್ಲ. ಹಾಗೆ ಅದ್ರ ಸ್ವಲ್ಪ ಮೇಲೆ ಅಲ್ಲಿ ಗುಡ್ಡ ಕಾಣುತ್ತಲ್ಲ, ಅಲ್ಲೊಂದು ಮನೆ ಇತ್ತಂತೆ. ಇಬ್ರು, ಒಂದು ಆಟೋ ಡ್ರೈವರ್ ಮತ್ತೊಬ್ಬ ತಾಯಿ ಅಲ್ಲಿ ಇದ್ರಂತೆ. ಆದ್ರೆ ಆ ಇಬ್ರು ಕೂಡ ಕಾಣ್ತಾ ಇಲ್ಲ ಇವಾಗ. ಆ ಮನೆನೇ ಕಾಣ್ತಾ ಇಲ್ಲ, ಆ ಮನೆನೇ ಮಣ್ಣಲ್ಲಿ ಕೊಚ್ಚಿ ಹೋಗಿದೆ. ಅದು ಏನಾಗಿದೆ ಅಂತಾನೂ ಗೊತ್ತಿಲ್ಲ. ಹಾಗೆ ಇಲ್ಲಿ ಒಂದು ಕೆಲವು ಸಂತ್ರಸ್ತಿದ್ದಾರೆ. ಅಂದ್ರೆ ಇಲ್ಲೊಂದು ಮಹಿಳೆ ಇದ್ದಾರೆ. ಅಮ್ಮ, ನೀವು ಅವ್ರಿಗೆ ಏನಾಗಬೇಕು? ನಾನು ಅವರ ಮಗಳು, ನಮ್ಮ ಅಪ್ಪ ಅಮ್ಮ ಅಲ್ಲಿ ಇರೋದು. ಅವ್ರನ್ನ ರಕ್ಷಣೆ ಮಾಡಬೇಕು. ನೆನ್ನೆಯಿಂದ ಹಿಂಗೆ ಆಗಿದೆ ಅಂತ ನಾವು ಬೆಳಗ್ಗೆ ಒಂದು ನೋಡುವಾಗನೇ ಹಂಗೆ ಉಂಟು. ಈಗಲೂ ಕುಸಿತ ಉಂಟು ಮನೆ. ಅದ್ರೊಳಗೆ ಇದ್ದಾರೆ. ಅವರು ತಿಂದ್ರ ಕುದ್ರೆ ಅಂತ ನಮಗೇನು ಗೊತ್ತಿಲ್ಲ. ಒಂದ್ಸಲ ಮಾತ್ರ ಬಂದು ಕೈ ತೋರಿಸಿದ್ರು. ಅವ್ರನ್ನ ಹೆಂಗಾದ್ರೂ ಮಾಡಿ ರಕ್ಷಣೆ ಮಾಡಿ. ಮೇಲೆ ಮನೇಲಿ ಇದ್ರು ಅವ್ರನ್ನ ಕಾಣಕ್ಕೇನೆ ಇಲ್ಲ, ಮನೇನೂ ಇಲ್ಲ. ಅಮ್ಮ, ನಿಮ್ಗೇನಾಗಬೇಕು? ಅವರು ಪಕ್ಕದ ಮನೆಯವರು ನೀವು ಕೈ ಮುಗಿದಕ್ಕೋಸ್ಕರ ಕೇಳಿಕೊಟ್ಟು ನಿಮ್ಮ ಕಾಣಿಸ್ತಾರೆ. ಅವ್ರ ದರ್ಶನ ಮಾಡಿ ಕೇಳಿಕೊಡಿ. ನಿಮ್ಗೆ ಅದೊಂದು ನನಗೆ ದಾರಿ ಮಾಡ್ಕೊಡಿ. ಅವ್ರು ನಮ್ಮ ತಂದೆ ತಾಯಿ ನಮ್ಮನ್ನು ಉಳಿಸ್ಕೊಡಿ ಅಂತ ನಾವು ಕೇಳ್ಕೊತೀವಿ. ಏನು ಅಂತ ಅಂದ್ರೆ ಇಲ್ಲಿ ನೋಡಿದ್ರಿ ನೀವು, ಈ ಜನರು ಅಂದ್ರೆ ಇವ್ರಿಗೆ ಕೂಡ ಬಹಳ ಅಪಾಯದಲ್ಲಿದ್ದಾರೆ. ನಾವು ಕೂಡ ನಮ್ಮ ಜೀವ ಯಾವಾಗ ಹೋಗ್ತಾ ಗೊತ್ತಿಲ್ಲ. ಇಲ್ಲಿ ಕೆಲವೇ ಅಡಿಗಳ ದೂರದಲ್ಲಿದ್ದೀವಿ. ಯಾವುದೇ ಕ್ಷಣದಲ್ಲಿ ಈ ಭೂಮಿ ಕೊಚ್ಚಿ ಹೋಗ್ಬೋದು. ಇವರು ಕೂಡ ಅಂತ ಒಂದು ಅಪಾಯದಲ್ಲಿದ್ರು ಕೂಡ ಇವರು ಇಲ್ಲಿಂದ ಹೋಗಿಲ್ಲ. ಇಲ್ಲೇ ಅವ್ರ ಮನೆ ಇದೆ, ಈ ಮನೆಯಲ್ಲಿ ಅವರು ಇದ್ದಾರೆ. ಅಂದ್ರೆ ಅವ್ರಿಗೊಂದು ಕಾತರ, ಅಲ್ಲಿ ಪಪ್ಪ ಅಮ್ಮ ಇದ್ದಾರೆ, ಏನಾಯ್ತು ಅಂತ ಅವ್ರು ಬಿಟ್ಟು ಹೋಗೋ ಸ್ಥಿತಿಯಲ್ಲಿ ಅವರಿಲ್ಲ. ಆದರೆ ದುರಂತ ಏನಂತಂದ್ರೆ, ಇದು ಹಾಗೆ ಆಲ್ಮೋಸ್ಟ್ 24 ಗಂಟೆ ಆಗ್ತಾ ಬಂತು. ಇಲ್ಲಿ ಯಾವುದೇ ರಕ್ಷಣಾ ಕಾರ್ಯಗಳು ನಡೀತಾ ಇಲ್ಲ. ಇದಕ್ಕೆ ಬೇಕಾಗಿರೋದು ಬಹುಶಃ ಹೆಲಿಕಾಪ್ಟರ್ ಅಥವಾ ಒಂದು ರಾಷ್ಟ್ರೀಯ ವಿಪತ್ತು ಸಂಭವಿಸಿದಾಗ ಏನು ಅಲ್ಲಿ ರಕ್ಷಣಾ ಕಾರ್ಯ ನಡೀಬೇಕು ಅದು ಆಗಬೇಕು. ತಕ್ಷಣವೇ ಆ ಮನೆಗೆ ಹೋಗಿ ಆ ಮನೆಯಿಂದ ತಂದೆ ತಾಯಿಯನ್ನ, ಆ ವೃದ್ಧರನ್ನ ರಕ್ಷಣೆ ಮಾಡೋ ಕೆಲಸ ಆಗಬೇಕು. ಆದರೆ ಅದು ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಇಬ್ರು ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ನೋಡಿ ಪ್ರಯತ್ನ ಪಟ್ಟಿದ್ದಾರೆ. ಯಾಕಂದ್ರೆ ಅದು ಮುಳುಗುವಷ್ಟು ಕೆಸರಿದೆ, ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇನ್ನು ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಅವರ ಅಂತ ಸೌಲಭ್ಯವೂ ಇಲ್ಲ. ಈ ಒಂದು ಪ್ರಪಾತವನ್ನ, ಈ ಮಣ್ಣಿನ ದಾಟ್ಕೊಂಡು, ಮಣ್ಣಿನ ಹೂಳನ್ನು ದಾಟ್ಕೊಂಡು ಹೋಗುವಂತ ಒಂದು ಟೆಕ್ನಾಲಜಿ ಇನ್ನು ಅದು ಏನೂ ಇಲ್ಲ. ಏನ್ ಮಾಡ್ತಾರೆ